ಉಪ್ಪಿನಂಗಡಿ ಗ್ರಾಮದ ಕದಿಕಾರು ಬೀಡಿನ ಬಳಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ 1.6 ಎಕರೆ ಜಾಗದಲ್ಲಿ ಹಲವು ವರ್ಷಗಳಿಂದ ಮನೆ ಕಟ್ಟಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿಗೆ ಸೇರಿರುವ 18 ಕುಟುಂಬಗಳಿಗೆ ವಾಸಸ್ಥಳವನ್ನು ಶ್ರೀ ಕ್ಷೇತ್ರದ ವತಿಯಿಂದ ದಾನ ರೂಪದಲ್ಲಿ ನೀಡಲಾಗಿದ್ದು, ಹಕ್ಕುಪತ್ರ ವಿತರಣೆಯು ಸಹಾಯಕ ಆಯುಕ್ತರ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಭೂ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಶ್ರೀ ಕ್ಷೇತ್ರದ ಪರವಾಗಿ ಡಿ ಹರ್ಷೇಂದ್ರ ಕುಮಾರ್ ಅವರು 18 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಕುಟುಂಬಕ್ಕೆ ವಸ್ತ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ಅವರು, ಉಳುವವನೇ ಹೊಲದೊಡೆಯ ಕಾನೂನು ಜಾರಿಯ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸೇರಿದ 3600 ಎಕರೆ ಜಮೀನನ್ನ ಗೇಣಿದಾರರಿಗೆ ನೀಡಲಾಗಿತ್ತು. ಆ ಕಾಲದಿಂದಲೇ ಕದಿಕಾರು ಬೀಡಿನ ಜಾಗದಲ್ಲಿ ವಾಸವಾಗಿದ್ದ ಕುಟುಂಬಗಳು ಕ್ಷೇತ್ರದ ಮೇಲಿನ ಭಕ್ತಿಯಿಂದ ಡಿಕ್ಲರೇಷನ್ಗೆ ಅರ್ಜಿ ಹಾಕಿರಲಿಲ್ಲ. ಆ ಕುಟುಂಬಕ್ಕೆ ಕ್ಷೇತ್ರದ ವತಿಯಿಂದ ಹಕ್ಕುಪತ್ರ ಮಾಡಿ ದಾನ ರೂಪದಲ್ಲಿ ಜಮೀನು ನೀಡಲಾಗಿದೆ ಎಂದು ಹೇಳಿದರು. ಕ್ಷೇತ್ರಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದಾಗ ಅವರು ಬಂದು ಹೋಗಬೇಕು, ಆ ಸಂಬಂಧ ಬೆಳಿಬೇಕು ಅಂತ ಹೇಳ್ತಾ ಇವತ್ತು ಸುಮಾರು ಕ್ಷೇತ್ರದಲ್ಲಿ ನಾವು ಸಾಧಾರಣ 4600 ಎಕರೆಯಷ್ಟು ಈ ಭೂ ಡಿಕ್ಲರೇಷನ್ ಬರುವ ಮೊದಲೇ ಅದನ್ನು ನಾವು ಎಲ್ರಿಗೂ ಅವರಿಗೆ ಹಂಚಿದ್ದೇವೆ. ನಾವು ಯಾರ ಹತ್ರ ನಾವು ಅದರಲ್ಲಿ ಯಾವುದೇ ರೀತಿಯ ಕೇಸುಗಳಾಗಲಿ ಏನಿಲ್ಲ, ನಾವಾಗಿ ವಾಲಂಟಿಯರಿಗೆ ಕೊಟ್ಟಿದ್ದೇವೆ. ಅದು 72-73 ಇಸ್ವಿಯಲ್ಲಿ ಅದು ಒಂದು ನೋಡುವಂಥ ವಿಚಾರ. ಅದರಲ್ಲಿ ಏನಾಗಿದೆ, ಈ ಇಷ್ಟು ದಿವಸ ಉಳಿದದ್ದು ಯಾಕೆ ತಡ ಆಯಿತು ಅಂತ ಹೇಳಿದರೆ, ಇದೆಲ್ಲ ನಿಮ್ಗೆ ಗೊತ್ತಿದೆ, ಟ್ರಿಬ್ಯುನಲ್ಲೆಲ್ಲ ಎಷ್ಟೋ ಸಿಟ್ಟಿಂಗ್ಸ್ ಎಲ್ಲ ಆದ ಮೇಲೆ ಇವತ್ತು ನಮಗೆ ಇದನ್ನು ಕೊಡುವಂಥ ಒಂದು ಹಕ್ಕು ಬಂದಿದೆ. ಅದರಿಂದ ಅದನ್ನು ನಾವು ಇವತ್ತು ಅವರಿಗೆಲ್ಲ ಕೊಡ್ತಾ ಇದ್ದೇವೆ. ಈಗ ನಮ್ಮ ಸುಭಾಷ್ ಅವರು ಹೇಳಿದಾಗೆ ಮರ್ತಂಜೆ ಗ್ರಾಮದಲ್ಲಿ ಸಹ ಒಂದು ಪ್ರಕ್ರಿಯೆ ನಡೆಯುತ್ತಿದ್ದು ಸ್ವಲ್ಪ ದಿವಸದ ನಂತರ ಆಗ್ತದೆ. ಇದೇ ರೀತಿ ಇವತ್ತು ನಮ್ಮ ಅಶೋಕ್ ರೈ ಅವರಿದ್ದಾರೆ, ನಮ್ಮ ತಹಶೀಲ್ದಾರ್ ಇದ್ದಾರೆ, ಜೀವಂದರಿದ್ದಾರೆ, ಎಲ್ಲರ ಸಮ್ಮುಖದಲ್ಲಿ ಇದು ಕೊಟ್ಟದ್ದು. ಯಾಕಂದರೆ ಇವರೆಲ್ಲ ಸಾಕ್ಷಿ, ಇವರೆಲ್ಲ ಕ್ಷೇತ್ರದ ಅಭಿಮಾನಿಗಳು, ಇವರು ಕ್ಷೇತ್ರದಲ್ಲೆಲ್ಲ ಭಾರಿ ಗೌರವ ಇದೆ, ಹೆಗ್ಡೆ ಅವರ ಮೇಲೆ ಗೌರವ ಇದೆ. ಅದರಿಂದ ಇವರು ನಮ್ಮ ಹತ್ರ ಬಂದು ಇದನ್ನು ಇವತ್ತು ನಮ್ಮೊಟ್ಟಿಗೆ ಜೊತೆಯಲ್ಲಿ ಕೂತು ಈ ಮಾಧ್ಯಮದ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಇನ್ನೂ ಇಂಥ ವ್ಯವಸ್ಥೆಗಳು ಬಂದಲ್ಲಿ ನಾವು ಅದನ್ನು ಏನು ಅಂತ ಯೋಚನೆ ಮಾಡಿ ತೀರ್ಮಾನ ತೆಗೊಳ್ತೀವಿ. ಧರ್ಮಸ್ಥಳ ಕ್ಷೇತ್ರದ ಕಂದಾಯ ವಿಭಾಗದ ಮುಖ್ಯಸ್ಥರಾದ ಶುಭಾ ಚಂದ್ರರಾಜ, ನಗರಸಭೆಯ ಅಧ್ಯಕ್ಷ ಜೀವಂದರ್ ಜೈನ್, ತಹಶೀಲ್ದಾರ್ ರಮೇಶ್ ಬಾಬು, ಉದ್ಯಮಿ ಅಶೋಕ್ ಕುಮಾರ್ ರೈ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ 2ರ ನಿರ್ದೇಶಕ ಪ್ರವೀಣ್ ಕುಮಾರ್, ತಾಲೂಕು ಯೋಜನಾಧಿಕಾರಿ ಆನಂದ್ ಮೊದಲಾದವರು ಉಪಸ್ಥಿತರಿದ್ದರು.